ಖ್ಯಾತ ಹಾಸ್ಯ ನಟ, ಕುಡುಕರ ಪ್ರೇಮಿ ರಾಜು ತಾಳಿಕೋಟೆ ತಮ್ಮ 59ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಸತ್ತಿದ್ದಾರೆ ಅಂತ ವಿಷಯ ಗೊತ್ತಾದಾಗ ನಮ್ಮ ಇಡೀ ಕರ್ನಾಟಕವೇ ಬೆಚ್ಚಿ ಬೆದಿದೆ. ಆದರೆ ಇದಕ್ಕಿಂತ ಬೆಚ್ಚಿ ಬೀಳಿಸುವಂತಹ, ಇದಕ್ಕಿಂತ ಶಾಕಿಂಗ್ ನ್ಯೂಸ್ ಇನ್ನೊಂದಿದೆ. ಅವರ ಸಾವಿಗೆ ಅಸಲಿ ಕಾರಣ ಕೇಳಿದರೆ ನೀವು ಕೂಡ ಬೆಚ್ಚಿ ಬೀಳುತ್ತೀರಾ. ನೀವು ಇಂತಹ ಒಂದು ತಪ್ಪನ್ನು ಮಾಡಬಾರದು ಅಂತ ನಿಮಗೂ ಕೂಡ ಅನಿಸುತ್ತೆ. ಹೌದು, ಇತ್ತೀಚೆಗಷ್ಟೇ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನಲ್ಲಿ ರಾಜು ತಾಳಿಕೋಟೆ ಚಿತ್ರೀಕರಣವೊಂದರಲ್ಲಿ ಭಾಗವಹಿಸಿದರು. ಭಾನುವಾರ ರಾತ್ರಿ ಚಿತ್ರೀಕರಣ ಮುಗಿಸಿ ಸುಮಾರು 11:59 ವೇಳೆಗೆ ವಿಶ್ರಾಂತಿಯಲ್ಲಿದ್ದಾಗ ಉಸಿರಾಟದ ಸಮಸ್ಯೆ ಪ್ರಾರಂಭವಾಗಿದೆ. ಆಗ ಅವರಿಗೆ ಅಕ್ಕಪಕ್ಕದವರಿದ್ದವರು ಬಂದು ಸಹಾಯ ಕೂಡ ಮಾಡಿದ್ದಾರೆ. ತಕ್ಷಣವೇ ಅವರನ್ನು ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ಕರೆದುಕೊಂಡು ಹೋಗಲಾಗಿದೆ. ಹೋಗುವಾಗಲೂ ಕೂಡ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗುವಾಗಲೇ ಅವರಿಗೆ ತುಂಬಾ ಎದೆಯಲ್ಲಿ ನೋವು ತುಂಬ ಕಾಣ್ತಾ ಇತ್ತು. ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗಲೇ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಹೌದು ಸ್ನೇಹಿತರೆ, ನಿಜಕ್ಕೂ ಈ ಒಂದು ದುರ್ಘಟನೆ ಒಬ್ಬ ಮಹಾನ್ ಕಲಾವಿದನನ್ನೇ ಕಳೆದುಕೊಂಡಿರುವಂತಹ ನಮ್ಮ ಕರ್ನಾಟಕ ನಿಜಕ್ಕೂ ಒಂದು ಶಾಕಲ್ಲಿದೆ. ಯಾಕಂದರೆ ರಾಜು ತಾಳಿಕೋಟೆ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬಾ ಫೇಮಸ್, ತುಂಬಾ ಪ್ರಸಿದ್ಧಿ. ಅವರ ನಾಟಕಗಳು ತುಂಬಾ ಪ್ರಸಿದ್ಧಿಗೊಂಡಿದ್ದವು. ಪ್ರತಿಯೊಬ್ಬ ಮನೆಯಲ್ಲಿಯೂ ಕೂಡ ಅವರ ನಾಟಕಗಳನ್ನು ಕೇಳ್ತಾ ಇದ್ರು, ನೋಡ್ತಾ ಇದ್ರು. ರಾಜು ತಾಳಿಕೋಟೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದ ಮೂಲದವರಾಗಿದ್ದರು. ಅವರು ಚಲನಚಿತ್ರಗಳಲ್ಲಿ ಪ್ರಸಿದ್ಧಿ ಆದ ನಂತರ ಕೆಲವು ವರ್ಷಗಳ ಹಿಂದಷ್ಟೇ ತಾಳಿಕೋಟೆಗೆ ಬಂದು ಸೆಟಲ್ ಕೂಡ ಆಗಿದ್ರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದಲ್ಲಿ ಇವರು ಒಂದು ಬಡ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟುತ್ತಾರೆ. ರಾಜು ತಾಳಿಕೋಟೆಯವರ ಮೂಲ ಹೆಸರು ರಾಜೇ ಸಾಹಬ್ ಮುಕ್ತಮ್ ಸಾಬ್ ತಾಳಿಕೋಟೆ. ಇವರ ತಂದೆ ತಾಯಿಗಳು ಖಾಸ್ಕತೇಶ್ವರ ನಾಟ್ಯ ಸಂಘ ಸ್ಥಾಪಿಸಿ ರಾಜ್ಯಾದ್ಯಂತ ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು. ರಾಜು ತಾಳಿಕೋಟೆ 4ನೇ ತರಗತಿಗೆ ಶಾಲೆಗೆ ವಿದಾಯ ಹೇಳ್ತಾರೆ. ಅಷ್ಟೊತ್ತಿಗೆ ಅವರು ಓದ್ತಾ ಇದ್ರು. ಆ ಓದನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಈ ನಾಟಕದಲ್ಲಿ ಪಾಠ ಮಾಡಬೇಕು ಅನ್ನುವ ಒಂದು ಮಹದಾಸೆ ಇತ್ತು. ತಂದೆಯ ನಂತರ ಅವರು ತಮ್ಮ ಅಣ್ಣ ತಮ್ಮಂದರ ಜೊತೆ ಸೇರಿಕೊಂಡು ಈ ಕಂಪನಿಯನ್ನ ಮುಂದುವರಿಸ್ತಾರೆ. ಇವರು ಮಾಡಿದ ಕೆಲಸವಿಲ್ಲ ಸ್ನೇಹಿತರೆ. ರೋಡಿನಲ್ಲಿ ಚಕ್ಕಲಿ ಮಾರೋದು, ಹೋಟೆಲ್ ಕ್ಲೀನರ್ ಆಗಿ ಕೆಲಸ ಕೂಡ ಮಾಡಿದ್ದಾರೆ, ಗೇಟ್ ಕೀಪರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಹೊಟ್ಟೆಪಾಟಿಗೆ ಅವರು ಹಲವಾರು ಈ ರೀತಿಯ ಕೆಲಸಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಯಾಕಂದರೆ ಒನ್ ಟೈಮಲ್ಲಿ ನಾಟಕ ಕಂಪನಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ, ಅಂದರೆ ಓಡ್ತಾ ಇರಲಿಲ್ಲ, ಬಿಸ್ನೆಸ್ ಚೆನ್ನಾಗಿರಲಿಲ್ಲ. ಯಾಕಂದರೆ ನಾಟಕ ನೋಡೋದನ್ನೇ ಬಂದ್ ಮಾಡಿದ್ರು. ಆದರೆ ತಮ್ಮ ತಂದೆ ಸ್ಥಾಪಿಸಿದಂತಹ ಈ ನಾಟಕ ಕಂಪನಿಯನ್ನು ಹೇಗಾದರೂ ಮಾಡಿ ಮುಂದೆ ತರಲೇಬೇಕು ಅಂತ ಡಿಸೈಡ್ ಮಾಡಿ ಅವರು ಮತ್ತೆ ನಾಟಕ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಚಿಕ್ಕ ಚಿಕ್ಕ ಜಾತ್ರೆಗಳಿಗೆ ಹೋಗಿ, ದೊಡ್ಡ ದೊಡ್ಡ ಜಾತ್ರೆಗಳಿಗೆ ಹೋಗಿ ಈ ನಾಟಕವನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಅವರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಅದುವೇ ಕಲಿಯುಗದ ಕುಡುಕ ಎಂಬ ನಾಟಕ. ಅವರ ಡೈಲಾಗ್ ಡೆಲಿವರಿ ಕೇಳಿ ಜನ ನಕ್ಕು ನಕ್ಕು ಬೀಳ್ತಿದ್ರು. ಏನು ಈ ಅಪ್ಪ ಕುಡ್ಕೊಂಡೇ ಬಂದು ನಾಟಕ ಮಾಡ್ತಾ ಇದ್ದಾನೆ ಅನ್ನೋ ಮಟ್ಟಿಗೆ ಅಷ್ಟು ರಿಯಲಿಸ್ಟಿಕ್ ಆಗಿರ್ತಿತ್ತು ಈ ಅವರ ಅಭಿನಯ. ಅದರಲ್ಲೂ ಸ್ಪಾಂಟೇನಿಯಸ್ ಡೈಲಾಗ್ಗಳಂತೂ ಕೇಳಲೇಬೇಡಿ. ನಾಟಕಕ್ಕಿಂತ ಇವರ ಆಡಿಯೋ ಕ್ಯಾಸೆಟ್ಗಳು ವಿಪರೀತ ಲಕ್ಷಾಂತರ ಸೇಲಾಗಿ ಹೋಗಿದೆ. ಇದೇ ಕಾರಣ ರಾಜು ತಾಳಿಕೋಟೆ, ಅದರಲ್ಲೂ ಉತ್ತರ ಕರ್ನಾಟಕ, ಆ ಗಂಡು ಮೆಟ್ಟಿನ ಶೈಲಿಯ ಒಂದು ಭಾಷೆ ಇಡೀ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಅವರು ಪಡ್ಕೊಂಡಿದ್ರು. ಕುಡುಕರ ಪಾಲಿಗಂತರೂ ಇವರು ದೇವರೇ ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟರ ಮಟ್ಟಿಗೆ ಇವರ ಕುಡುಕರ ಆ ಆ್ಯಕ್ಟಿಂಗು ಎಲ್ಲರನ್ನ ಮೆಚ್ಚಿಸಿತ್ತು. ವಿಶೇಷತೆ ಏನಂದರೆ ರಾಜು ತಾಳಿಕೋಟೆಗೆ 2 ಹೆಂಡರಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ ಆ 2 ಹೆಂಗಸರ ಹೆಸರು ಕೂಡ ಪ್ರೇಮ. ಏನು ದೈವ ನೋಡಿ, ಏನು ಕಿಸ್ಮತ್ ನೋಡಿ. ತಾವು ಪ್ರೀತಿಸಿದ 2 ಹುಡುಗಿಯರು ಹಾಗೂ ತಾವು ಮದುವೆ ಅಂತ 2 ಹೆಂಗಸರು ಕೂಡ ಹೆಸರು ಪ್ರೇಮ. ಪ್ರೀತಿ ಅವರ ಜೀವನದಲ್ಲಿ ಇತ್ತು. ಇನ್ನೊಂದು ವಿಶೇಷತೆ ಏನಂದರೆ 2 ಹೆಂಡರು ಕೂಡ ಅನ್ಯೋನ್ಯವಾಗಿ ಇದ್ರು ಅನ್ನೋದು ಕೂಡ ಕೇಳಿ ಬಂದಿದೆ. ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಗಲಾಟೆ ಇದ್ದೇ ಇರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಅನ್ಯೋನ್ಯವಾಗಿರೋದು ನಿಜಕ್ಕೂ ಒಂದು ಸಂತೋಷದ ಸಂಗತಿಯಾಗಿತ್ತು. ಆದರೆ ಇತ್ತೀಚೆಗೆ ಅನಾರೋಗ್ಯದಿಂದ ಕಾರಣ ರಾಜು ತಾಳಿಕೋಟೆ ನಾಟಕ ಮತ್ತು ಸಿನಿಮಾ ಚಟುವಟಿಕೆಗಳಿಂದ ಸ್ವಲ್ಪ ದೂರ ಉಳ್ಕೊಂಡಿದ್ರು. ಯಾಕಂದರೆ ಕೆಲವು ವರ್ಷಗಳ ಹಿಂದೆ ಅವರಿಗೆ ಒಂದು ಹಾರ್ಟ್ ಸರ್ಜರಿ ಕೂಡ ಆಗಿತ್ತು, ಸ್ಟಂಟ್ ಕೂಡ ಅವರಿಗೆ ಅಳವಡಿಸಲಾಗಿತ್ತು. ಇನ್ನೊಂದೇನೆಂದರೆ ಡಾಕ್ಟರು ಕೂಡ ಅವರಿಗೆ ವಾರ್ನಿಂಗ್ ಕೂಡ ಮಾಡಿದ್ರು ಸ್ನೇಹಿತರೆ. ಅವರ ಸಾವಿಗೆ ಅಸಲಿ ಕಾರಣ ಇದೆ. ಡಾಕ್ಟರು ಅವರಿಗೆ ವಾರ್ನಿಂಗ್ ಮಾಡಿದರು, ನೋಡಿ ಸರ್,
ಸ್ಟಂಟ್ ಹಾಕಲಾಗಿದೆ, ನಿಮಗೆ ರೆಸ್ಟ್ ಬೇಕು, ಜಾಸ್ತಿ ಓಡಾಡಬೇಡಿ, ಮಾತಾಡಬೇಡಿ, ಯಾವುದೇ ಒಂದು ಫಿಸಿಕಲ್ ಕೆಲಸಗಳನ್ನು ಜಾಸ್ತಿ ಮಾಡಬೇಡಿ ಅಂತ ಹೇಳಿದರು. ಆದರೆ ದುರಾದೃಷ್ಟ ರಾಜು ತಾಳಿಕೋಟೆ ಮತ್ತೆ ಸಿನಿಮಾ ಶೂಟಿಂಗಲ್ಲಿ ಭಾಗವಹಿಸಿದರು. ಇದೇ ನೋಡಿ ಅವರು ಮಾಡಿದಂತಹ ತಪ್ಪು. ಈ ಒಂದು ತಪ್ಪಿನಿಂದಲೇ ಇತ್ತೀಚೆಗೆ ಅವರು ತಮ್ಮ ಜೀವನಕ್ಕೆ ಗುಡ್ ಬೈ ಹೇಳಬೇಕಾಗಿತ್ತು. ನಿಜ ಹೇಳಬೇಕಂದ್ರೆ ರಾಜು ತಾಳಿಕೋಟೆ ಕುಡುಕನ ಪಾತ್ರಗಳನ್ನು ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಕೂಡ ಯಾವತ್ತೂ ಕುಡಿತದ ಚಟಕ್ಕೆ ಅವರು ಬಿದ್ದವರಲ್ಲ. ನಿರ್ದೇಶಕ ಯೋಗರಾಜ್ ಭಟ್ ಅವರ ಮನಸಾರೆ ಚಿತ್ರದ ಮೂಲಕ, ಅಂದರೆ 2009ರಲ್ಲಿ ಮನಸಾರೆ ಚಿತ್ರದ ಮೂಲಕ ಅವರು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದ್ರು. ಯಾಕಂದರೆ ಕುಡುಕರ ಸಾಮ್ರಾಜ್ಯ ಮತ್ತು ಕಲಿಯುಗದ ಕುಡುಕ ಈ ಎರಡು ನಾಟಕಗಳಿಂದ ಅವರು ಹೆಚ್ಚು ಜನಪ್ರಿಯತೆಯನ್ನು ಪಡೆದಿದ್ದರಿಂದ ಅವರನ್ನು ಯೋಗರಾಜ್ ಭಟ್ ಅವರು ಕೂಡ ಉತ್ತರ ಕರ್ನಾಟಕದವರೇ ಆಗಿದ್ದರಿಂದ ಅವರನ್ನು ಈ ಒಂದು ಚಿತ್ರರಂಗಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿಯೂ ಕೂಡ ಅವರು ಪ್ರಸಿದ್ಧಿಯನ್ನು ಕೂಡ ಪಡಿತಾರೆ. ನಂತರ ಅವರು ಪಂಚರಂಗಿ, ಮತ್ತೊಂದು ಮದುವೆನ ಮತ್ತು ಮೈನಾ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಮತ್ತು ಹಾಸ್ಯ ಶೈಲಿಯ ಮೂಲಕ ಪ್ರೇಕ್ಷಕರನ್ನ ಗಮನ ಸೆಳೆದಿದ್ರು. ಅಷ್ಟೇ ಅಲ್ಲ ಸ್ನೇಹಿತರೆ, ರಾಜು ತಾಳಿಕೋಟೆ ಬಿಗ್ ಬಾಸ್ ಸೀಸನ್ 7ನಲ್ಲೂ ಕೂಡ ಭಾಗವಹಿಸಿದ್ರು ಮತ್ತು ಹಲವಾರು ಜನರ ಫೇವರೇಟ್ ಕೂಡ ಆಗಿದ್ದರು. ರಾಜು ತಾಳಿಕೋಟೆ ಅವರನ್ನ ಇತ್ತೀಚೆಗೆ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಕೂಡ ಆಯ್ಕೆ ಮಾಡಲಾಗಿತ್ತು ಮತ್ತು ಅವರು ಅಲ್ಲಿ ಆ ಒಂದು ಕೆಲಸವನ್ನ ನಿಭಾಯಿಸುತ್ತಿದ್ರು. ರಾಜು ಕೋಟೆ ಸಾವಿನ ನಂತರ ಇಡೀ ವಿಜಯಪುರ ಜಿಲ್ಲೆ ಕೂಡ ಈಗ ಒಂದು ಶಾಕ್ ಆದಂತಹ ಪರಿಸ್ಥಿತಿಯಲ್ಲಿದೆ. ಅಂದ ಹಾಗೆ ರಾಜು ತಾಳಿಕೋಟೆ ಅವರ ಅಂತ್ಯಕ್ರಿಯೆಯನ್ನು ಅವರ ಊರಾದಂತಹ ಸ್ವಂತ ಊರಾದಂತಹ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದಲ್ಲಿ ಅವರ ತೋಟದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡುವುದಾಗಿ ಅವರ ಮಗ ಭರತ್ ಕೂಡ ಹೇಳಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಯಾಕಂದರೆ ತಾಳಿಕೋಟೆ ಅವರಿಗೆ, ಅಂದರೆ ರಾಜು ತಾಳಿಕೋಟೆ ಅವರಿಗೆ ಅವರ ಊರು ಅಂದರೆ ಪಂಚಪ್ರಾಣ, ಅದರಲ್ಲೂ ಕೂಡ ಅವರ ತೋಟ ಅಂದರೆ ಪಂಚಪ್ರಾಣ. ಸೊ ಈ ಪಂಚಪ್ರಾಣವನ್ನು, ಅವರ ಪ್ರಾಣವನ್ನು ಈಗ ಅದೇ ತೋಟದಲ್ಲಿ ಅಂತ್ಯಕ್ರಿಯೆ ಮಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಕೊಡೋದಾಗಿ ಅವರ ಮಗ ಹೇಳಿದ್ದಾರೆ. ಆದರೆ ದುರಾದೃಷ್ಟ ಸ್ನೇಹಿತರೆ, ಡಾಕ್ಟರ್ ಬೇಡ ಅಂದರೂ ಕೂಡ ಶೂಟಿಂಗಿಗೆ ಹೋಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದು ನಿಜಕ್ಕೂ ದುರಾದೃಷ್ಟ ಸಂಗತಿ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಏನೇ ಇರಲಿ, ಹೇಗೆ ಇರಲಿ, ನಮ್ಮ ಜೀವನ ಮುಖ್ಯ. ಜೀವ ಇದ್ದರೆ ಎಲ್ಲ ಮಾಡ್ಬೋದು. ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಶೂಟಿಂಗ್ ಮಾಡೋಕ್ಕೆ ಹೋಗಬಾರ್ದಾಗಿತ್ತು ಅಂತ ಅವರ ಬಂಧು ಬಳಗ ಹಾಗೂ ಸ್ನೇಹಿತರು ಕೂಡ ಈಗ ಕಂಪನಿಯನ್ನು ಮಿಡಿತಾ ಇದ್ದಾರೆ. ಸ್ನೇಹಿತರೆ, ರಾಜು ತಾಳಿಕೋಟೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ.